ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ನಾವು ಲೋಕಲ್ ಇಶ್ಯೂ ಕ್ಲಾರಿಟಿ ಬರಬೇಕಲ್ಲ, ಇಡೀ ದೇಶವೇ ಜನರಿಗೆ ಸಂಶಯ ಜಾಸ್ತಿ ಅಂತ ಮಾಡುದು. ಹೌದು, ಅಲ್ಲ, ಇಡೀ ದೇಶವೇ ಇಂದು ಬಹಳ ಭರವಸೆಯಿಂದ ನಮ್ಮ ದೇಶದ ಮಂತ್ರಿಯವರನ್ನ ನೋಡ್ತಾ ಇದ್ದಾರೆ. ಬಹುಶಃ ಪ್ರಧಾನಮಂತ್ರಿ ಅವರು ಏನಾದ್ರೂ ಒಂದು ಹೇಳಿದ್ದಾರೆ ಆದ್ರೆ ಅದರಲ್ಲಿ ಏನಾದ್ರೂ ಅರ್ಥ ಇರಬಹುದು. ನಾವೆಲ್ಲರೂ ಅದನ್ನ ಪಾಲಿಸೋಣ. ಅದರಲ್ಲಿ ಅದರ್ಥ ನಾವು ವೈರಸ್ ಹೋಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಮುಂದಿನ ಕರೆ, ಟುಗೆದರ್ ನಾವೆಲ್ಲ ಜೊತೆಯಲ್ಲಿ ಇರಬೇಕು. ಹಲೋ ಹಲೋ, ಯಾರು ಮಾತಾಡು ಸರ್? ಎಲ್ಲಿಂದ ಮಾತಾಡ್ತೀರಾ? ಸತೀಶ್ ಅಂತ ಸಜಿಪದಿಂದ. ಹೇಳಿ ಸತೀಶ್. ಖಾದರ್ ಅವರೇ ಹೇಳಿ. ನೋಡಿ, ನೀವು 22ನೇ ತಾರೀಕಿಗೆ ಜನತಾ ಕರ್ಫ್ಯೂ ಅಂತ ನರೇಂದ್ರ ಮೋದಿ ಅವರು ಘೋಷಿಸಿದಾಗ, ಕರೆ ಕೊಟ್ಟಾಗ ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನೀವು. ಏನಂತ? ಒಂದು ದಿನದಲ್ಲಿ ಜನತಾ ಕರ್ಫ್ಯೂ ಮಾಡಿದ್ರೆ ಕೊರೋನಾ ಹೋಗುತ್ತಾ ಅಂತ. ಅಲ್ಲ, ಅಸೆಂಬ್ಲಿಯಲ್ಲಿ ಮಾತಾಡಿದಲ್ಲ. ಹೌದೌದು, ಒಂದು ದಿನದಲ್ಲಿ ಜನತಾ ಕರ್ಫ್ಯೂ ಮಾಡಿದ್ರೆ ಕೊರೋನಾ ಹೋಗುತ್ತಾ ಅಂತ. ಸರಿ, ನಿಮ್ಮ ಮಾತನ್ನು ನರೇಂದ್ರ ಮೋದಿ ಅವರು ಸೀರಿಯಸ್ ಆಗಿ ತಗೊಂಡು 21 ದಿವಸಗಳ ಕಾಲ ಕರ್ಫ್ಯೂ ಮಾಡಿದ್ರು. ಸಂತೋಷ, ಮನೆಯಲ್ಲಿ ಇರಬೇಕು ಅಂತ. ಸಂತೋಷ. ಆ 21 ದಿವಸದಲ್ಲಿ ಇವತ್ತಿಗೆ 12 ದಿವಸ ಆಯ್ತು. ವೆರಿ ಗುಡ್. 12 ದಿವಸದಲ್ಲಿ ನೀವೊಂದು ಜನಪ್ರತಿನಿಧಿಯಾಗಿ, ಶಾಸಕರಾಗಿ ನಿಮ್ಮವರನ್ನು, ನೀವು ಎಲ್ಲರನ್ನು ಬಿಡಿ, ಎಲ್ಲರೂ ಇದ್ದಾರೆ ಮನೆ, ನಿಮ್ಮವರೇ ಸಮಸ್ಯೆ, ನಿಮ್ಮವರನ್ನು ಎಷ್ಟು ಜನರನ್ನು, ಅದು ನಿಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ, ನಿಮ್ಮ ಉಳ್ಳಾಲ ನಗರದಲ್ಲಿ ಎಷ್ಟು ಜನರನ್ನು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ನೀವು ಒಂದು ಸಲಹೆ ಕೊಟ್ಟಿದ್ದೀರಿ ಅಥವಾ ನೀವೊಂದು ಅವರಿಗೆ ಮಾಹಿತಿ ನೀಡಿದ್ದೀರಿ? ನೀಡಲಿಲ್ಲ. ನೀವು ಜನರಿಗೆ ಅಲ್ಲ, ನೀವು ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಅಥವಾ ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಒಂದು ಹೇಳಿಕೆ ಕೊಡೋದು ಬಿಟ್ಟು ನಿಮ್ಮವರಿಗೆ ಯಾವುದೇ ಒಂದು ಜಾಗೃತಿಗಾಗಿ ಸಲಹೆ ಕೊಡ್ಲಿಲ್ಲ. ಸತೀಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಲ್. ಒಂದು ನಿಮಿಷ, ಥ್ಯಾಂಕ್ ಯು ವೆರಿ ಮಚ್ ಯುವರ್ ಕಾಲ್. ಇದು ನಮ್ಮವರು ನಿಮ್ಮವರು ಎಂಬ ಒಂದು ಮನಸ್ಸನ್ನ ದಯಮಾಡಿ ಈ ಲಾಕ್ಡೌನ್ ಟೈಮ್ ಅಲ್ಲಿ ಯಾರು ಕೂಡ ಮಾತಾಡಬಾರದು. ಇದು ನನ್ನ ವೈಯಕ್ತಿಕ ಹಾಗೂ ನನ್ನ ಸಂಸ್ಥೆಯಿಂದ ಕೂಡ ಒಂದು ಸಲಹೆ. ಈ ಕಷ್ಟದ ಸಮಯದಲ್ಲಿ ನಮ್ಮವರು ನಿಮ್ಮವರು ಅಂತ ಬೇಡ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಆ ಕ್ಷುಲ್ಲಕ ಕಾರಣಗಳಿಂದ ರಾಜಕೀಯ ತಂದು, ಕಮ್ಯುನಲ್ ವಿಷಯ ತಂದು ಈ ಕಾರ್ಯಕ್ರಮವನ್ನು ಹಾಳು ಮಾಡುವ ಪ್ರಯತ್ನವನ್ನು ಮಾಡಬೇಡಿ. ಈ ಕಾರ್ಯಕ್ರಮದ ಉದ್ದೇಶ, ಯಾರಿಗೆ ಯಾವ ಸಮಸ್ಯೆಗಳಿವೆ ಅವರು ಕಾಲ್ ಮಾಡಿ, ಯಾರಿಗೆ ಕಿಟ್ ಸಿಗಲಿಲ್ಲ ಅವರಿಗೆ ಕಿಟ್ ತಲುಪುವಂಥ ಪ್ರಯತ್ನದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ರಾಜಕೀಯದ ಯಾವುದೇ ಉದ್ದೇಶಕ್ಕೋಸ್ಕರ ಇದು ಮಾಡಲಿಲ್ಲ. ನೀವು ಯಾರಿಗೆ ನಿಮಗೆ ಟ್ವೀಟ್ ಬಗ್ಗೆ ಪ್ರಾಬ್ಲಮ್ ಇದೆ, ನೀವು ಟ್ವೀಟ್ ಅವರನ್ನು ಫಾಲೋ ಮಾಡ್ತೀರಾ, ಟ್ವೀಟಲ್ಲಿ ಅವರನ್ನು ಫೇಸ್ ಮಾಡಿ. ಈ ಕಾರ್ಯಕ್ರಮ ಬಹು ಅಮೂಲ್ಯವಾದ ಸಮಯವನ್ನು ನಾವು ಕೇವಲ ಸಮಸ್ಯೆಗಳಿಗೆ ಮಾತ್ರ ಸ್ಪಂದನೆ ಮಾಡ್ತೇವೆ. ಒಂದು ವೇಳೆ ನಿಮ್ಮ ಪ್ರಶ್ನೆ ಸಮಸ್ಯೆಗಳಿದ್ದಲ್ಲಿ ಮಾತ್ರ ಕರೆ ಮಾಡಿ. ದಯಮಾಡಿ ಕಾಲಹರಣ ಮಾಡುವುದು ಬೇಡ. ಅದಕ್ಕೊಂದು ಬೇರೆನೇ ವೇದಿಕೆಯನ್ನು ನಾವು ಕೊಡುವ, ಬೇರೆನೇ ಟೈಮ್ ಕೊಡುವ. ಆ ಟೈಮಲ್ಲಿ ಬೇಕಾದ್ರೆ ನೀವು ಬನ್ನಿ, ನೀವು ಕಾಲ್ ಮಾಡಿ, ಅದಕ್ಕೆ ಆನ್ಸರ್ ಮಾಡಬಹುದು. ಅವನು ಕೆಲವು ಸಂಶಯ ಕೇಳ್ತಾರೆ ವಿಚಾರ ಸಂಬಂಧಪಟ್ಟಾಗಿ. ನೀವೇಳ ಒಂದು ಸತ್ಯ, ಇಲ್ಲಿ ಅವರು ಇವರು ಅಂತೆಲ್ಲ. ವೈರಸ್ಸಿಗೆ ನಮ್ಮವರು ನಿಮ್ಮವರು, ಶ್ರೀಮಂತರು ಬಡವರು, ಮಂತ್ರಿಗಳು, ಜನಸಾಮಾನ್ಯರು, ಅಧಿಕಾರಿಗಳು, ಇದು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಅಮೇರಿಕ ಅಂತ ಯಾವುದು ಕೂಡ ಗೊತ್ತಿಲ್ಲ. ವೈರಸ್ಸಿಗೆ ಜನ ಮುಂದೆ ಸಿಗಬಾರ್ದು.